ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶ್ರುತಿ ಪೈ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಶ್ರುತಿ ಪೈ ಅವರನ್ನು ಈ ಒಂದು ಮಾತುಕತೆಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಮೇಡಮ್. ಎಸ್, ಡಾಕ್ಟರ್ ಶ್ರುತಿ ಪೈ ಅವರು ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಅವರು ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತಿನ ಈ ಮಾತುಕತೆಯಲ್ಲಿ ನಾವು ಬಿ ಪಿಯ ಬಗ್ಗೆ, ಬಿ ಪಿ ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವು ಬಳಸುವಂಥದ್ದು, ಆದರೆ ಅಧಿಕ ರಕ್ತದ ಒತ್ತಡದ ಬಗ್ಗೆ ಈ ವಿಚಾರವಾಗಿ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ, ಎಲ್ಲರಿಗೆ ಬರುತ್ತಾ ಅಥವಾ ಹೆರಿಡಿಟರಿ ಆಗಿ ಬರುತ್ತಾ, ಏನು ಮಾಡಬೇಕು, ಏನು ಚಿಕಿತ್ಸೆ, ಏನು ಮದ್ದು, ಯಾವ ರೀತಿಯ ಮುನ್ನೆಚ್ಚರಿಕೆ, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಶ್ರುತಿ ಪೈ ಅವರು ಇವತ್ತು ಸವಿವರವಾಗಿ ನಮ್ಮ ಮುಂದೆ ಹಂಚಿಕೊಳ್ಳಿಕ್ಕಿದ್ದಾರೆ. ವೀಕ್ಷಕರ ಹತ್ರ ಕೂಡ ನಾನು ಬಯಸುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನದಲ್ಲೂ ಮಾತನಾಡುವಂಥ ವಿಚಾರ. ನಿಮಗೆ ಬಿ ಪಿ ಉಂಟಾ? ಎಸ್, ನನಗೆ ಬಿ ಪಿ ಉಂಟು. ಏನು ಮಾಡ್ತಾ ಇದ್ದೀರಿ? ಈ ವಿಚಾರ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಸೊ ನೀವು ಈ ಒಂದು ಎಪಿಸೋಡನ್ನು ಪೂರ್ತಿಯಾಗಿ ನೋಡ್ತಾ ಹೋಗಿ ಯಾವ ರೀತಿಯ ಚಿಕಿತ್ಸೆ, ಯಾವ ರೀತಿಯ ಮುನ್ನೆಚ್ಚರಿಕೆ, ಈ ವಿಚಾರವಾಗಿ ನಿಮಗೆ ಒಳ್ಳೆಯ ಮಾಹಿತಿಗಳು ಇವತ್ತಿನ ಮಾತುಕತೆಯಲ್ಲಿ ಲಭಿಸಲಿಕ್ಕಿದೆ. ಎಸ್, ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಡಾಕ್ಟ್ರೆ, ಸಾಮಾನ್ಯವಾಗಿ ನಾವು ಮಾತನಾಡುವಂಥದ್ದು ಬಿ ಪಿ ಅಂತ. ಎಸ್, ಬಿ ಪಿ ಅಂದರೆ ಏನು? ಈಗ ನಮ್ಗೆ ಹಾರ್ಟ್ ಹೊರಗಿಂದ ಕಾಣೋದಿಲ್ಲ. ಸೊ ನಮ್ದು ಈಗ ಹಾರ್ಟ್ ಏನ್ ಮಾಡ್ತದಂದ್ರೆ ಬ್ಲಡ್ ಅನ್ನು ಪಂಪ್ ಮಾಡ್ತದೆ. ಆ ಬ್ಲಡ್ ಅನ್ನು ಪಂಪ್ ಮಾಡಿದಾಗ ರಕ್ತನಾಳದ ಮೇಲೆ ಪ್ರೆಷರ್ ಬೀಳ್ತದೆ. ಈಗ ವಾಟರ್ ಟ್ಯಾಂಕ್ ಇಂದ ನೀರು ಬರುವಾಗ ಪೈಪ್ ಲೈನ್ ಅಲ್ಲಿ ಹೇಗೆ ಪ್ರೆಷರ್ ಬೀಳ್ತದೆ, ಸೇಮ್ ಬಿ ಪಿ ಸಹ ಹಾಗೇನೆ. ಬ್ಲಡ್ ಪ್ರೆಷರ್ ಅಂದ್ರೆ ನಿಮ್ದು ಹಾರ್ಟ್ ಬೀಟ್ ಮಾಡುವಾಗ ಅದು ಬ್ಲಡ್ ಹೊರಗೆ ಪಂಪ್ ಮಾಡ್ತದೆ, ಅದು ರಕ್ತನಾಳದ ಮೇಲೆ ಪ್ರೆಷರ್ ಬೀಳ್ತದೆ. ಸೊ ಇದು ನಾರ್ಮಲ್ ಕಿಂತ ಜಾಸ್ತಿ ಇರುವಾಗ ಈಗಿನ ಪರಿಸ್ಥಿತಿಯಲ್ಲಿ ಯಾವುದನ್ನು ನೀವು ನಾರ್ಮಲ್ ಅಂತ ಹೇಳ್ತೀರಿ? ನಾರ್ಮಲ್ ಅಂದ್ರೆ ಈಗ ಪೇಷಂಟ್ ಇದು ವಯಸ್ಸು ಮೇಲೆ ಡಿಪೆಂಡ್ ಆಗ್ತದೆ. ಈಗ ಚಿಕ್ಕ ಮಕ್ಕಳದು ಬಿ ಪಿ ಬೇರೆ ಇರ್ತದೆ, ವಯಸ್ಸಾದ್ಮೇಲೆ ಬೇರೆ ಇರ್ತದೆ. ಸೊ ಏಜ್ ಪ್ರಕಾರ ಅದು ವೇರಿಯೇಷನ್ ಬಿ ಪಿದು ಒಂದು ಸಾಮಾನ್ಯ ಒಂದು ಮಿಡಲ್ ಒಂದು 40 ಇಂದ ಒಂದು 50-60 ಏಜಿನ ನಡುವಿನ ಜನರ ಎಷ್ಟು ಇರಬೇಕು ನಾರ್ಮಲ್ ಆಗಿ? ಒಂದು ಯಂಗ್ಸ್ಟರ್ಸಿಗೆ ಅಂತ ಹೇಳಿದರೆ ಒಂದು 120 ಇಂದ 80, 120/80 ಹೇಳ್ತೇವೆ, ಅಷ್ಟೇ ಇರಬೇಕು. ಮತ್ತೆ ಬೇಸ್ಡ್ ಆನ್ ಅದು ಸ್ವಲ್ಪ ಜಾಸ್ತಿ ಇದೆಯಾ ಅಂತ ನೋಡಿ ನಾವು ಅದಕ್ಕೆ ಎಲಿವೇಟೆಡ್ ಬ್ಲಡ್ ಪ್ರೆಷರ್, ಸ್ಟೇಜ್ 1, ಸ್ಟೇಜ್ 2 ಹೈಪರ್ ಟೆನ್ಷನ್ ಅಂತ ಕ್ಲಾಸಿಫೈ ಮಾಡ್ತೇವೆ. ಎಸ್, ಈಗ ಸಾಮಾನ್ಯವಾಗಿ ಜನರಲ್ಲಿ ಒಂದು ಎಲ್ಲರ ಹತ್ರ ಒಂದಿರುವಂಥ ಭಾವನೆ, ನಾನು ಚೆನ್ನಾಗಿದ್ದೇನೆ ಅಂತ. ನಾನೆಲ್ಲೋ ಟೆಸ್ಟ್ ಮಾಡಿರುವುದಿಲ್ಲ, ಆದರೂ ಕೂಡ ಒಂದು ಫೀಲಿಂಗ್, ಕಂಫರ್ಟ್ ಫೀಲಿಂಗ್. ಸೊ ನಾನು ಚೆನ್ನಾಗಿದ್ದೇನೆ ಅಂತ. ಸೊ ಅವರಿಗೆ ಬಿ ಪಿ ಇರಬಹುದಾ ಇಲ್ವಾ? ಈ ಒಂದು ಇದರ ಬಗ್ಗೆ ಏನು ಹೇಳ್ತೀರಿ? ಬಿ ಪಿ ಜಾಸ್ತಿಯಾಗಿ ಸಿಂಪ್ಟಮ್ಯಾಟಿಕ್, ಯಾವುದು ಲಕ್ಷಣಗಳು ಇರುವುದಿಲ್ಲ ಪೇಷಂಟಿಗೆ. ಅದು ರೂಟೀನ್ಲಿ ಅವರು ಹೀಗೇನೆ ಆಸ್ಪತ್ರೆಗೆ ಬೇರೆ ಟೆಸ್ಟಿಗೆ ಹೋಗಿರ್ತಾರೆ, ಆವಾಗ ಬಿ ಪಿ ಚೆಕ್ ಮಾಡಿದಾಗ ಬಿ ಪಿ ಜಾಸ್ತಿ ಆಗಿರ್ತದೆ, ಆವಾಗನೇ ಗೊತ್ತಾಗೋದು ಬಿ ಪಿ ಇದೆ ಅಂತ. ಹಾಗಿದ್ರೆ ಅದು ಆ ತನಕ ಯಾವುದೇ ಗುಣಲಕ್ಷಣವನ್ನು ತೋರಿಸಿರುವುದಿಲ್ಲ? ಇಲ್ಲ, ಸ್ವಲ್ಪ ಬಿ ಪಿ ಜಾಸ್ತಿ ಇರುವಾಗ ಏನು ಗುಣಲಕ್ಷಣಗಳು ಅದು ಕಾಣುವುದಿಲ್ಲ. ಅದು ಕೆಲವರಿಗೆ ಒಂದೇ ಸತಿ ಅದು ಕಾಂಪ್ಲಿಕೇಶನ್ಸ್ ಆಗಿ ಸಡನ್ ಆಗಿ ಸ್ಟ್ರೋಕ್ ಆಗಿ ಹಾರ್ಟ್ ಫೇಲ್ ಆಗಿ ಕಿಡ್ನಿ ಫೇಲ್ ಆಗಿ ಬರ್ತಾರೆ, ಆವಾಗನೇ ಫಸ್ಟ್ ಟೈಮ್ ಅವರಿಗೆ ಗೊತ್ತಾಗುದು ಬಿ ಪಿ ಇದೆ ಅಂತ. ಡಾಕ್ಟರ್, ಸಾಮಾನ್ಯವಾಗಿ ಯಾವ ವಯಸ್ಸಿನಿಂದ ಈ ಬಿ ಪಿಯ ಸಮಸ್ಯೆ ಬರಬಹುದು? ಬಿ ಪಿ ಯೂಶ್ವಲಿ ಈಗ ಬೇಸ್ಡ್ ಆನ್ ಲೈಫ್ ಸ್ಟೈಲ್ ಸ್ವಲ್ಪ ಬೇಗ ಬರ್ತದೆ, ಇಲ್ಲಾದ್ರೆ ಯೂಶ್ವಲಿ ಅದು ಒಂದು 40 ಏಜ್ ಆದಮೇಲೆ ಬರೋದು. ಅದಕ್ಕೆ ಒಂದು 40 ಏಜ್ ಆದಮೇಲೆ ಆವಾಗ ಬಿ ಪಿ ಚೆಕ್ ಮಾಡ್ತಾ ಇರಬೇಕು. ಮತ್ತೆ ಕೆಲವರಿಗೆ ಶುಗರ್ ಇದ್ದವರಿಗೆ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದ್ದವರಿಗೆ, ಹಾರ್ಟ್ ಇದು ಸಮಸ್ಯೆ ಇದ್ದವರಿಗೆ, ಇಲ್ಲಾಂದ್ರೆ ಬೇರೆ ಕಾಯಿಲೆ ಇದ್ದವರಿಗೆ ಸ್ವಲ್ಪ ಬೇಗ ಪ್ರಾಯದಿಂದ ಅವರು ಬಿ ಪಿ ಆಗಾಗ ಚೆಕ್ ಮಾಡ್ತಾ ಇರಬೇಕಾಗ್ತದೆ. ಎಸ್ ಡಾಕ್ಟ್ರೆ, ಸಾಮಾನ್ಯವಾಗಿ ಈ ಅಧಿಕ ರಕ್ತದ ಒತ್ತಡದ ಬಗ್ಗೆ ಏನು ಬಿ ಪಿ ಬಗ್ಗೆ ಇರುವಂಥ ತಪ್ಪು ತಿಳುವಳಿಕೆಗಳು ಜನರದ್ದು, ನೂರಾರು ಮಂದಿಯನ್ನು ನೀವು ದಿನ ಭೇಟಿ ಮಾಡ್ತೀರಿ, ಅವರಿಗೆ ಏನು ಮದ್ದು ಕೊಡ್ತೀರಿ ಅಥವಾ ಅವರಿಗೆ ಕನ್ಸಲ್ಟ್ ಮಾಡ್ತಾ ಇರ್ತೀರಿ. ಸೊ ಜನರ ನಡುವೆ ಇರುವಂಥ ಬಿ ಪಿಯ ಬಗ್ಗೆ ಇರುವಂಥ ತಪ್ಪು ಕಲ್ಪನೆಗಳು ಏನೇನು ಅಂತ? ಈಗ ಸಾಧಾರಣವಾಗಿ ರೋಗ ಏನಿದ್ರೆ ಅದರದ್ದು ಲಕ್ಷಣ ಇರ್ತದಂತ ಎಲ್ಲರೂ ತಿಳ್ಕೊಳ್ತಾರೆ, ಬಟ್ ಬಿ ಪಿ ಹಾಗೆ ಏನಿರಲ್ಲ. ಅದು ಎಸಿಂಪ್ಟಮ್ಯಾಟಿಕ್ ಆಗಿ ಇರ್ತದೆ, ಅಂದ್ರೆ ಏನು ಲಕ್ಷಣಗಳು ಕಾಣುವುದಿಲ್ಲ. ಸೊ ಅದು ರುಟೀನ್ ಚೆಕ್ ಮಾಡಿದಾಗನೇ ಗೊತ್ತಾಗೋದು ಬಿ ಪಿ ಇದೆ, ನಮಗೆ ಬಿ ಪಿ ಇದೆ ಅಂತ ಗೊತ್ತಾಗೋದು. ಇಲ್ಲಾದ್ರೆ ಏನಾಗ್ತದಂದ್ರೆ ಕೆಲವರು ಅದೇ ಹೇಳಿದ್ ನಾನು ಮುಂಚೆ, ಅದೇ ಕಾಂಪ್ಲಿಕೇಶನ್ಸ್ ಆಗಿ ಬರುವಾಗನೇ ಫಸ್ಟ್ ಟೈಮ್ ಗೊತ್ತಾಗುದು ಬಿ ಪಿ ಇದೆ ಅಂತ. ಅದಕ್ಕೆ ಸ್ವಲ್ಪ ಚಿಕ್ಕ ಪ್ರಾಯದಿಂದ ಅಂದ್ರೆ ಒಂದು 40 ಆದ್ಮೇಲೆ ಆವಾಗ ಬಿ ಪಿ ಚೆಕ್ ಮಾಡ್ತಾ ಇದ್ರೆ, ಒಂದ್ ವೇಳೆ ಬಿ ಪಿ ಜಾಸ್ತಿ ಇದ್ರೆ ಅದರ ಪ್ರಕಾರ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಾ, ಲೈಫ್ ಸ್ಟೈಲ್ ಮೆಜರ್ಸ್ ಅಲ್ಲಿ ಚೇಂಜಸ್ ಮಾಡೋದಾ, ಆ ತರದ್ದು ನಾವು ಅಡ್ವೈಸ್ ಮಾಡ್ಬೋದು. ಈ ನಾನು ತಪ್ಪು ಕಲ್ಪನೆ ಬಗ್ಗೆ ವಿಚಾರ ಕೇಳುವಾಗ, ಈಗ
ಕೆಲವರ ನಡುವೆ ಒಂದು ತಪ್ಪು ಕಲ್ಪನೆ ಇರಬಹುದು ಏನಂತ ಹೇಳಿದ್ರೆ ಎಸ್ ಬಿ ಪಿ ಇದ್ದರೆ ಏನಾಯಿತು ಅಂತ. ಬಿ ಪಿ ಇದ್ರೆ ಈಗ ಸ್ವಲ್ಪ ಜಾಸ್ತಿ ಇದ್ರೆ ಏನು ಅವರಿಗೆ ಗೊತ್ತಾಗುದಿಲ್ಲ. ಓಕೆ, ಅದೇ ಯೂಶಲಿ ಅದೇ ಮೋಸ್ಟ್ ಅವರು ಇಗ್ನೋರ್ ಮಾಡಿರ್ತಾರೆ. ಅಂದ್ರೆ ಸ್ವಲ್ಪ ಜಾಸ್ತಿ ಇದೆ, ಏನಾಗ್ತದೆ, ನನ್ಗೆ ಏನ್ ಸಿಂಪ್ಟಮ್ಸ್ ಇಲ್ಲ, ನಾನು ಹೀಗೇನೆ ಕಂಟಿನ್ಯೂ ಮಾಡಿರ್ತೇನೆ, ಹಾಗೇನು ಪ್ರಾಬ್ಲಮ್ ಇಲ್ಲದಿದ್ರೆ ನೋ ಪ್ರಾಬ್ಲಮ್. ಬಟ್ ಕೆಲವರಿಗೆ ಸಡನ್ ಆಗಿ ಬಿ ಪಿ ಜಾಸ್ತಿ ಆಗಿ ಅದೇ ಹೇಳಿದೇನಲ್ಲ, ಸ್ಟ್ರೋಕ್ ಬಂದು ಹಾರ್ಟ್ ಫೇಲ್ ಆಗುದು, ಆ ಥರದ್ದು ಕಾಂಪ್ಲಿಕೇಶನ್ಸ್ ಬರಬಾರ್ದು ಅಂತ ನಾವು ಬಿ ಪಿ ರೆಗ್ಯುಲರ್ ಆಗಿ ಚೆಕ್ ಮಾಡಿ ಅದಕ್ಕೆ ಏನಿದೆ ಅದಕ್ಕೆ ಮದ್ದ ಏನಂತ ನಾವು ಕೊಡಬೇಕಾಗ್ತದೆ. ಈಗ ಸಾಮಾನ್ಯವಾಗಿ ಎಲ್ಲರದ್ದು ಬಿ ಪಿ ಒಂದೇ ಥರ ಇರುತ್ತಾ? ಬಿ ಪಿ ಎಲ್ಲರದು ಒಂದೇ ಥರ ಇರುವುದಿಲ್ಲ. ಈಗ ಒಂದು ನಾವು ಗ್ರೂಪಲ್ಲಿ ಎಲ್ಲರದು 10 ಜನರದ್ದು ಬಿ ಪಿ ನೋಡ್ತೇವೆ ಅಂತ ಎಣಿಸ್ಕೊಂಡ್ರೆ ಅದು 10 ಜನರದ್ದು ಬಿ ಪಿ ಬೇರೆ ವ್ಯಾಲ್ಯೂ ಇರ್ಬೋದು. ಅದು ನಾರ್ಮಲ್ ರೇಂಜಲ್ಲಿ ಇರುವವರೆಗೆ ನಾವು ಏನು ಟೆನ್ಷನ್ ಮಾಡ್ಬೇಕಂತಿಲ್ಲ. ಸೊ ಈಗ ಬೇರೆ ಬೇರೆ ಜನರಿಗೆ ನೀವು ಹೇಳಿದಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಇರೋದು ಯಾಕೆ ಇರ್ತದೆ? ಅದು ನಮ್ದು ಫಿಸಿಯೋಲಾಜಿಕಲ್, ನಾರ್ಮಲಿ ಬಾಡಿಯಲ್ಲಿ ಫಿಸಿಯೋಲಾಜಿಕಲ್ ಇದೆ ಅಂತ ಆ ಥರದ್ದು ಸ್ವಲ್ಪ ವೇರಿಯೇಷನ್ ಇರ್ತದೆ. ಅದು ನಾರ್ಮಲ್ ರೇಂಜಲ್ಲಿ ಇರುವವರೆಗೆ ಏನು ತಲೆ ಬಿಸಿ ಮಾಡ್ಬೇಕಂತಿಲ್ಲ. ಈಗ ಡಾಕ್ಟರ್, ಸಾಮಾನ್ಯವಾಗಿ ಒಬ್ಬರು ಕೋಪದಿಂದ ತುಂಬ ಆಕ್ರೋಶದಿಂದ ಮಾತನಾಡುವಾಗ ಅವರಿಗೆ ಬಿ ಪಿ ಉಂಟು ಅಂತ ಹೇಳೋದು ಉಂಟು. ಈ ಬಿ ಪಿಗೂ ಕೋಪಕ್ಕೂ ಸಂಬಂಧ ಉಂಟಾ? ಈಗ ಕೋಪ ಬಂದಾಗ ಬಿ ಪಿ ಚೆಕ್ ಮಾಡಿದ್ರೆ ಬಿ ಪಿ ತುಂಬಾ ಜಾಸ್ತಿ ಇರ್ತದೆ ಅವಾಗ. ಬಟ್ ಅವರಿಗೆ ಕೋಪ ನಿಂತ ಮೇಲೆ ಅದು ಬಿ ಪಿ ಡೌನ್ ಆಗ್ತದೆ. ಸೊ ಅದು ಹೇಳಿದ್ರೆ ಕೋಪ ಮಾಡೋದು ಒಂದು ಒಳ್ಳೇದು ವಿಷಯ ಅಲ್ಲ. ಸೊ ಅದು ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ. ಬಟ್ ಅವರಿಗೆ ಕೋಪ ಬಿ ಪಿ ಇದ್ದ ಕಾರಣ ಕೋಪ ಬರ್ತದೆ ಅಂತ ಅದು ತಪ್ಪು ತಿಳುವಳಿಕೆ. ಇದು ಈಗ ಈ ಬಿ ಪಿ ಇದ್ದವರಿಗೆ ನೀವು ಯಾವ ರೀತಿಯ ಟ್ರೀಟ್ಮೆಂಟ್ ಮಾಡ್ತೀರಿ ಅಥವಾ ಯಾವ ರೀತಿಯ ಮೆಡಿಸಿನ್ ಅವ್ರಿಗೆ ಏನು ಮಾಡಬೇಕು? ಓಕೆ, ಸೊ ಬಿ ಪಿ ಅದು ನೋಡ್ತೇವೆ ನಾವು, ಸ್ವಲ್ಪ ಜಾಸ್ತಿ ಇದೆಯಾ ತುಂಬ ಜಾಸ್ತಿ ಇದೆಯಾ ಅಂತ ನೋಡ್ತೇವೆ. ಅದರ ಪ್ರಕಾರ ನಾವು ಬಿ ಪಿದು ಮದ್ದು ಸ್ಟಾರ್ಟ್ ಮಾಡ್ತೇವೆ. ಕೆಲವರಿಗೆ ಖಾಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನಲ್ಲಿ ಅದು ಬಿ ಪಿ ಕಂಟ್ರೋಲಿಗೆ ಸ್ಟಾರ್ಟಿಂಗಲ್ಲಿ ಟ್ರೈ ಮಾಡ್ಬೋದು. ಮತ್ತು ಕೆಲವರಿಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಜೊತೆಗೆ ನಾವು ಇದು ಮಾತ್ರೆಗಳ ಜೊತೆಗೆ ನಾವು ಕಂಟ್ರೋಲ್ ಮಾಡಲಿಕ್ಕೆ ನೋಡ್ತೇವೆ. ಫಸ್ಟಲ್ಲಿ ನಾವು ಒಂದು ಮಾತ್ರೆ ಸ್ಟಾರ್ಟ್ ಮಾಡಿ ನೋಡ್ತೇವೆ, ಅದರಲ್ಲಿ ಮತ್ತೆ ನೆಕ್ಸ್ಟ್ ಬರುವಾಗ ನೋಡ್ತೇವೆ ಪುನಃ ಬಿ ಪಿ ಕಂಟ್ರೋಲಲ್ಲಿ ಇದೆಯಾ ಇಲ್ಲ ಅಂತ ನೋಡ್ತೇವೆ. ಬಟ್ ಅದರಲ್ಲಿ ಇನ್ನು ಕಂಟ್ರೋಲ್ ಇಲ್ಲದಿದ್ರೆ ಆವಾಗ ಡೋಸ್ ಜಾಸ್ತಿ ಮಾಡುದಾ, ಬೇರೆ ಏನು ಟ್ಯಾಬ್ಲೆಟ್ ಹಾಕುದಾ, 2 ಟ್ಯಾಬ್ಲೆಟ್ ಹಾಕಬೇಕಾ ಅಂತ ನೋಡ್ತೇವೆ. ಡಾಕ್ಟರ್, ಈಗ ಕಂಟ್ರೋಲ್ಗೆ ಬಂದ ಸಂದರ್ಭದಲ್ಲಿ ಮತ್ತೆ ಅವರು ಟ್ಯಾಬ್ಲೆಟ್ ತಗೊಳ್ಬೇಕಾ ಅಥವಾ ಔಷಧಿ ತಗೊಳ್ಬೇಕಾ ಅಥವಾ ನಿಲ್ಲಿಸಬಹುದಾ? ಇದು ಜಾಸ್ತಿ ಎಲ್ರಿಗೆ ಅದು ಒಂದು ಕ್ವಶನ್ ಇರ್ತದೆ. ಅಂದ್ರೆ ನನ್ಗೆ ಈಗ ಒಂದು ತಿಂಗಳಿಂದ ಅವರು ಬಿ ಪಿ ಮಾತ್ರೆ ತಕೊಂಡಿರ್ತಾರೆ, ಮನೆಯಲ್ಲಿ ಬಿ ಪಿ ಚೆಕ್ ಮಾಡಿದಾಗ ನಾರ್ಮಲ್ ಆಗಿ ಬರ್ತದೆ. ಆವಾಗ ಬಿ ಪಿ ಏನು ನಿಲ್ಲಿಸಬಹುದಾ? ಕೆಲವರು ಅವರಷ್ಟಕ್ಕೆ ನಿಲ್ಲಿಸ್ಬಿಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಬಿ ಪಿ ಚೆಕ್ ಮಾಡ್ತಾರೆ, ಜಾಸ್ತಿ ಇದ್ದಾಗ ಮಾತ್ರ ಟ್ಯಾಬ್ಲೆಟ್ ತಗೊಳ್ತಾರೆ. ಸೊ ಅದು ಕಾಂಪ್ಲಿಕೇಶನ್ಸ್ ಬರುವವರೆಗೆ ಏನು ಅವರಿಗೆ ಗೊತ್ತಾಗುದಿಲ್ಲ. ಮತ್ತೆ ಕೆಲವರು ಹಾಗೆ ಸ್ಟಾಪ್ ಮಾಡಿ ಸಡನ್ ಆಗಿ ಬಿ ಪಿ ರೈಸ್ ಆಗಿ ಆ ತರದ್ದು ಸ್ಟ್ರೋಕ್ ಆಗಿ ತಲೆ ಒಳಗೆ ಬ್ಲೀಡಿಂಗ್ ಆಗಿ ಮೆದುಳು ಒಳಗೆ ಬ್ಲೀಡಿಂಗ್ ಆಗಿ, ಕೆಲವರಿಗೆ ಕಣ್ಣಿದು ರಕ್ತ ಒಳಗೆ ಕಣ್ಣಿದು ಒಳಗೆ ಬ್ಲೀಡಿಂಗ್ ಆಗಿ, ಇಲ್ಲಾದ್ರೆ ಕಣ್ಣು ನರಕ್ಕೆ ಡ್ಯಾಮೇಜ್ ಆಗ್ತದೆ, ಸಡನ್ ಆಗಿ ಹಾರ್ಟ್ ಫೇಲ್ ಆಗುದು, ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಕಿಡ್ನಿ ಫೇಲ್ ಆಗುದು, ಆ ತರದೆಲ್ಲ ಆಗ್ಬಹುದು. ಸೊ ಅದಕ್ಕೆ ಬಿ ಪಿ ಮಾತ್ರೆಯನ್ನು ನಿಮ್ಮ ಡಾಕ್ಟ್ರಿಗೆ ತೋರಿಸಿ ಅವರು ನೋಡ್ತಾರೆ ನಿಮ್ಮ ಬಿ ಪಿ ಎಷ್ಟಿದೆ ಅಂತ. ಮತ್ತೆ ಬಿ ಪಿ ಅದು ಹೇಗೆ ಕಂಟ್ರೋಲ್ ಅಲ್ಲಿ ಇದೆ ಅದರ ಪ್ರಕಾರ ಅವರು ಬಿ ಪಿ ಮಾತ್ರೆ ಡೋಸ್ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಗ್ರಾಜುವಲಿ ಆಗಿ ಕಡಿಮೆ ಮಾಡಿಕೊಂಡು ಬರುವಂತದ್ದು. ಕೆಲವರಿಗೆ ಗ್ರಾಜುವಲಿ ಆಗಿ ಅವ್ರದ್ದು ಬಿ ಪಿ ನೋಡಿ ಅದು ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಕೆಲವ್ರದ್ದು ತುಂಬಾ ಕಮ್ಮಿ ಇದ್ರೆ ನಾವು ಕಮ್ಮಿ ಡೋಸ್ ಮಾಡ್ತೇವೆ. ಕೆಲವ್ರದ್ದು ಎಷ್ಟು ಮದ್ದು ಕೊಟ್ರೆ ಸಹ ಅವ್ರದ್ದು ಕಂಟ್ರೋಲ್ ಇರುವುದಿಲ್ಲ. ಆವಾಗ ನಾವು ಅದು 2 ಡ್ರಗ್ಸ್ 3 ಡ್ರಗ್ಸ್ ಅದರ ಪ್ರಕಾರ ನೋಡಿ ನಾವು ಬಿ ಪಿ ಮಾತ್ರೆ ಹಾಕ್ಬೇಕಾಗ್ತದೆ. ಡಾಕ್ಟರ್, ನಾವು ಸಣ್ಣ ಬ್ರೇಕ್ ತಗೊಳ್ಳುವ. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಸಣ್ಣ ಬ್ರೇಕ್ ತಗೊಳ್ತೇವೆ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಆರೋಗ್ಯ ಕಿರಣ ಮಾತುಕತೆಗೆ ಮತ್ತೆ ಸ್ವಾಗತ. ಮಂಗಳೂರಿನ ಪಾದಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಅಧಿಕ ರಕ್ತದೊತ್ತಡ ಮತ್ತು ಅದಕ್ಕೆ ಏನು ಪರಿಹಾರ ಈ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಶ್ರುತಿ ಪೈ ಅವರು ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಎಸ್ ಡಾಕ್ಟರ್, ನಾನು ಈಗಾಗಲೇ ನೀವು ಬ್ರೇಕ್ಗಿಂತ ಮೊದಲು ಮಾತಾಡೋ ಸಂದರ್ಭದಲ್ಲಿ ಬಿ ಪಿ ಯಾಕೆ ಏನು ಎತ್ತಿ ಅದೇ ಹೇಳಿದಿರಿ. ಸಾಮಾನ್ಯವಾಗಿ ಒಂದು ಜನರಲ್ಲಿರುವಂಥ ನಂಬಿಕೆ ಅಥವಾ ಅದು ಮೆಡಿಕಲಿ ಕೂಡ ನೀವು ಹೇಳುವಂಥದ್ದೇ ಇರ್ಬೋದು, ತಂದೆ ತಾಯಿಗೆ ಬಿ ಪಿ ಇದ್ದರೆ ಅದು ಮಕ್ಕಳಿಗೆ ಬರುತ್ತಾ?
ತಂದೆ ತಾಯಿಯವರು ಇಲ್ಲದ್ರೆ ಅಕ್ಕ ತಂಗಿ ಅಣ್ಣನವರಿಗೆಲ್ಲ ಇದ್ರೆ BP ಅವರಿಗೆ ಸ್ವಲ್ಪ ಜಾಸ್ತಿ ಬರೋದು ಚಾನ್ಸಸ್ BP. ಸೊ ಅದಕ್ಕೆ ಅವರು ಚಿಕ್ಕ ಪ್ರಾಯದಿಂದ ಸ್ವಲ್ಪ BP ಟೆಸ್ಟ್ ಮಾಡಬೇಕಾಗ್ತದೆ. ಯಾಕಂದ್ರೆ ಅದು ಟೆಸ್ಟ್ ಮಾಡಿ ನೋಡ್ಬೇಕಾಗ್ತದೆ ಯಾಕೆ ಇದೆಯಾ ಜಾಸ್ತಿ ಇದೆಯಾ ಅಂತ ಅಂದ್ರೆ ಹೆರಿಡಿಟರಿ ಆಗಿ ಕೂಡ ಬರುತ್ತೆ ಅಂತ ಹೇಳುವಂತದ್ದು. ಸ್ವಲ್ಪ ಜಾಸ್ತಿ ಚಾನ್ಸಸ್ ಇರುತ್ತೆ ಬರಲೇಬೇಕಾಗಿಲ್ಲ. ಹೌದು, ಸ್ವಲ್ಪ ಬೇಗ ಅವರಿಗೆ ಜಾಸ್ತಿ ಚಾನ್ಸಸ್ ಇರ್ತದೆ BP ಬರೋದು. ಈಗ ಸಾಮಾನ್ಯವಾಗಿ ಲೋ BP ಅಂತ ಹೇಳ್ತೇವಲ್ಲ ನಾವು, ಏನದು? ಓಕೆ, ಸೊ ಈಗ ನಾವು ಕೇಳಿದಾಗ ಜನ ತುಂಬಾ ಹೇಳ್ತಾರೆ ನನಗೆ ಲೋ BP ಕಾಯಿಲೆ ಇದೆ, ಲೋ BP ಕಾಯಿಲೆ ಇದೆ ಅಂತ. ಲೋ BP ಅಂದ್ರೆ ಅದು ಒಂದು ಕಾಯಿಲೆ ಅಲ್ಲ. ಈಗ ನಾರ್ಮಲಿ ಕೆಲವ್ರದ್ದು BP ಕಮ್ಮಿ ಆಗಿರ್ತದೆ. ಸೊ ಅದು ನಾರ್ಮಲ್ ರೇಂಜ್ ಅಲ್ಲಿ ಅವ್ರದ್ದು ಕಮ್ಮಿ ಆಗಿನೇ ಇರ್ತದೆ. ಸೊ ಅದು ಅವರಿಗೆ ಸಿಂಪ್ಟಮ್ಸ್ ಇರದಿದ್ರೆ ಅಂದ್ರೆ ತಲೆ ಚಕ್ಕರ್ ಬರುದು, ಇದು ಫೇಂಟ್ ಆಗಿ ಬೀಳೋದು, ಬೋಧ ತಪ್ಪಿ ಬೀಳೋದು, ಅದೆಲ್ಲ ಏನು ಸಿಂಪ್ಟಮ್ಸ್ ಇಲ್ಲದಿದ್ರೆ ಅದಕ್ಕೇನು ತಲೆ ಬಿಸಿ ಮಾಡ್ಬೇಕಂತಿಲ್ಲ. ಸೊ ಅದು ಇಟ್ಸ್ ಓಕೆ ಅಂತ, ಅವರದ್ದು ಬಾಡಿದು BPನೇ ಲೋ ಅಂತ. ಈಗ ಕೆಲವರಿಗೆ ಸಣ್ಣ ವಯಸ್ಸಿನಲ್ಲಿ BP ಇದು ಸಮಸ್ಯೆ ಕಾಡ್ತದಲ್ಲ, ಅವರಿಗೆ ನೀವು ಏನು ಮಾಡ್ತೀರಿ? ಯಾವ ರೀತಿಯ ಟ್ರೀಟ್ಮೆಂಟ್ ಮತ್ತು ಅವರ ಭವಿಷ್ಯ ಏನು ಅಂತ? ಚಿಕ್ಕ ಪ್ರಾಯದಲ್ಲಿ BP ಬರೋದು ತುಂಬಾ ರೇರ್. ಒಂದು ವೇಳೆ ಅದು BP ಜಾಸ್ತಿ ಇದ್ರೆ ಅದು ಯಾಕೆ BP ಜಾಸ್ತಿ ಇದೆ ಅಂತ ನಾವು ನೋಡ್ಬೇಕಾಗ್ತದೆ. ಈಗ ಚಿಕ್ಕ ಪ್ರಾಯದಲ್ಲಿ ಜಾಸ್ತಿಯಾಗಿ ಏನು ಕಿಡ್ನಿ ತೊಂದರೆ ಇದ್ರೆ, ಇಲ್ಲಾದ್ರೆ ಮೈ ಒಳಗೆ ಎಲ್ಲಿ ಟ್ಯೂಮರ್ ಇದ್ರೆ, ಯಾವುದು ಹಾರ್ಮೋನ್ ತೊಂದರೆ ಇದ್ರೆ ಆವಾಗ BP ಜಾಸ್ತಿ ಆಗೋದು ಚಾನ್ಸಸ್ ಇರ್ತದೆ. ಸೊ ಅದು ನಾವು ಯಾಕೆ ಹಾಗೆ ಆಗಿದೆ ಅಂತ ನೋಡಿ ಅದು ಟೆಸ್ಟ್ ಎಲ್ಲ ಮಾಡಿ ಮತ್ತೆ ನಾವು ಅದರ ಪ್ರಕಾರ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಎಸ್ ಡಾಕ್ಟರ್, ಈಗ ಟ್ರೀಟ್ಮೆಂಟ್ನ ವಿಚಾರಕ್ಕೆ ಬರುವಾಗಲೇ ಈಗ ಕೆಲವರು ನೀವು ಹೇಳಿದಂಥ ಗೈಡ್ಲೈನ್ಸ್ ಅಥವಾ ಅಭಿಪ್ರಾಯಗಳನ್ನು ಪೂರ್ತಿಯಾಗಿ ಪಾಲಿಸುವುದಿಲ್ಲ. ಮೆಡಿಸಿನನ್ನು ಕೆಲವೊಮ್ಮೆ ತಗೊಳ್ತಾರೆ ಅಥವಾ ಮಧ್ಯೆ ಮಧ್ಯೆ ಬಿಡ್ತಾರೆ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಈಗ ಒಬ್ಬ BP ಪೇಷಂಟಿಗೆ? ಅದೇ ಕೆಲವರು ಏನು ಮಾಡ್ತಾರೆ ಅಂದರೆ, ನಾನು ಮನೆಯಲ್ಲಿ BP ಮೆಷಿನ್ ಇಟ್ಕೊಳ್ತಾರೆ. BP ಮೆಷಿನಲ್ಲಿ ಒಂದು ನೋಡ್ತಾರೆ BP ನಾರ್ಮಲ್ ಇರ್ತದೆ, BP ಮಾತ್ರೆ ತಗೊಳ್ತಾರೆ, ನಾರ್ಮಲ್ ಇರ್ತದೆ. ಮತ್ತೆ BP ಮಾತ್ರೆ ಅದು ಸ್ಕಿಪ್ ಮಾಡ್ತಾರೆ. 3 ದಿನ ಆದಮೇಲೆ ಪುನಃ ಚೆಕ್ ಮಾಡ್ತಾರೆ, BP ಸ್ವಲ್ಪ ಜಾಸ್ತಿ ಇರುತ್ತೆ, ಆವಾಗ ಒಂದು ಟ್ಯಾಬ್ಲೆಟ್ ಹಾಗೆ ತಗೊಳ್ತಾರೆ. ಆ ಥರ ಮತ್ತೆ ಕೆಲವರು ಏನು ಮಾಡ್ತಾರೆ, BP ನಾರ್ಮಲ್ ಆಗಿದೆ ಎಲ್ಲಿ ಹೋಗಿ ಟೆಸ್ಟ್ ಮಾಡ್ತಾರೆ, ಮತ್ತೆ BP ನಾರ್ಮಲ್ ಆಗಿದೆ ಅಂತ ಅವರೇ ಮಾತ್ರೆ ಬಿಟ್ಬಿಡ್ತಾರೆ. ಕೆಲವರಿಗೆ ಮಾತ್ರೆ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ ಅವರು ಬಿಟ್ಬಿಡ್ತಾರೆ, ಟೆಸ್ಟ್ ಮಾಡದೆ 1 ತಿಂಗಳಿದ್ದು ಮಾತ್ರೆ ತಗೊಳ್ತಾರೆ ಮತ್ತೆ ಸ್ಟಾಪ್ ಮಾಡಿ ಬಿಡ್ತಾರೆ. ಸೊ ಈ ತರ ಮಾಡಿದಾಗ ಸಡನ್ ಆಗಿ ಅದು BP ರೈಸ್ ಆಗಿ ಅದೇ ಕಾಂಪ್ಲಿಕೇಶನ್ಸ್ ಬರೋದು ಜಾಸ್ತಿ ಚಾನ್ಸಸ್ ಇರ್ತದೆ. ಏನೆಲ್ಲ ಕಾಂಪ್ಲಿಕೇಶನ್ಸ್? ಇವಾಗಲೇ ನೀವು ಹೇಳಿದ್ರಿ, ಹಾರ್ಟ್ ಫೇಲ್ ಆಗುವಂಥದ್ದು ಅಥವಾ ಹಾರ್ಟ್ ಅಟ್ಯಾಕ್, ಕಿಡ್ನಿ, ಈ ರೀತಿಯ ಸಮಸ್ಯೆಗಳು ಬರುತ್ತೆ ಅಂತ ಹೇಳುವಂಥದ್ದು ನೀವು. ಸೊ ಈ ಥರ ಇರುವಾಗ ಒಂದೇ ಸತಿ BP ಜಾಸ್ತಿ ಆಗಿದಾಗ ಸಡನ್ ಆಗಿ ತಲೆ ಸುತ್ತು ಬರೋದು, ಇಲ್ಲದ್ರೆ ಸಡನ್ ಆಗಿ ಫಿಟ್ಸ್ ಬರೋದು, ಒಂದು ಸೈಡ್ ವೀಕ್ನೆಸ್ ಆಗೋದು, ಮತ್ತೆ ಕಣ್ಣು ದೃಷ್ಟಿ ಮಂಜಾಗೋದು, ಉಸಿರಾಟ ಮಾಡಲಿಕ್ಕೆ ಕಷ್ಟ ಆಗೋದು, ಎದೆ ನೋವು ಬರೋದು, ಮೂತ್ರದ ಕಲರ್ ಎಲ್ಲ ಚೇಂಜ್ ಆಗೋದು, ಆ ಥರದ್ದು ಸಿಂಪ್ಟಮ್ಸ್ ತುಂಬ ಜಾಸ್ತಿ ಆಗಿದಾಗ ಬಂದು ಈ ಥರದ್ದು ಸ್ಟ್ರೋಕ್ ಆಗೋದು, ಹಾರ್ಟ್ ಫೇಲ್ ಆಗೋದು, ಆ ಥರದ್ದೆಲ್ಲ ಆಗ್ಬೋದು. ಓಕೆ. ಎಸ್ ಡಾಕ್ಟರ್, ಈಗ ನಾವು BPಯನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದರೆ, ಅಥವಾ BPಯದ್ದು ಅಧಿಕ ರಕ್ತದ ಒತ್ತಡದ ಸಮಸ್ಯೆ ಇರಬಾರದು ಅಂತ ಇದ್ದರೆ ಏನು ಮಾಡಬೇಕು? ಈಗ ನೀವು ಮೆಡಿಸಿನ್ ಎಲ್ಲ ಹೇಳಿದ್ರಿ, ಮೆಡಿಸಿನ್ ಒಂದೇ ಪರಿಹಾರವಾ? ಓಕೆ, ಸೊ ಈಗ BP ನಾವು ಟೆಸ್ಟ್ ಮಾಡಿದಾಗ ಫಸ್ಟಿಗೆ ಸ್ವಲ್ಪ ಜಾಸ್ತಿ ಇದ್ರೆ ಫಸ್ಟಿಗೆ ನಾವು ಲೈಫ್ ಸ್ಟೈಲ್ ಮೆಜರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ. ಏನು ಬದಲಾವಣೆ ಮಾಡಬೇಕು ಜೀವನ ಶೈಲಿಯಲ್ಲಿ ಅಂದ್ರೆ ಫಸ್ಟ್ ಈಗ ಡಯಟ್ ಮಾಡಿಫಿಕೇಶನ್ ಹೇಳ್ತೇವೆ ಆಹಾರದಲ್ಲಿ. ಈಗ ಏನಾಗ್ತದೆ ಅಂದ್ರೆ ಎಲ್ಲರೂ ಈಗ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿ ಬರುವಾಗ ಲೇಟ್ ಆಗ್ತದೆ, ಅವರಿಗೆ ಊಟ ಎಲ್ಲ ಅಂದ್ರೆ ಕುಕ್ ಮಾಡ್ಲಿಕ್ಕೆಲ್ಲ ಸುಸ್ತಾಗಿರುತ್ತೆ. ಸೊ ಜಾಸ್ತಿಯಾಗಿ ಹೋಟೆಲಿಂದ ಫುಡ್ ತರೋದು, ಇಲ್ಲಾದ್ರೆ ರೆಡಿ ಟು ಈಟ್ ಪ್ಯಾಕ್ಡ್ ಫುಡ್, ಫ್ರೋಝನ್ ಫುಡ್, ಮತ್ತೆ ಇದು ಸಾಸಸ್, ಬೇಕರಿ ಐಟಮ್ಸ್, ಬಿಸ್ಕೆಟ್ಸ್ ಅದೆಲ್ಲ ಜಾಸ್ತಿ
ನಾವು ನಮ್ಮ ಡಯಟಲ್ಲಿ ಈಗ ತಗೊಳ್ತೇವೆ. ಸೊ ಅದರಿಂದ ಯಾವುದು ಈ ಥರದ್ದು ರೆಡಿ ಫುಡ್ ಇಲ್ಲಾದ್ರೆ ಹೋಟೆಲ್ ಇದ್ದು ಫುಡ್ ಎಲ್ಲ ತುಂಬಾ ಜಾಸ್ತಿ ತಗೊಂಡ್ರೆ ಜಂಕ್ ಫುಡ್, ಹೌದು ಜಂಕ್ ಫುಡ್ ಅಲ್ಲಿ ಜಾಸ್ತಿ ಪ್ರಿಸರ್ವೇಟಿವ್ಸ್ ಇರ್ತದೆ. ಅಂದ್ರೆ ಅದರಲ್ಲಿ ಸೋಡಿಯಂ ಜಾಸ್ತಿ ಇರ್ತದೆ. ಈ ಸೋಡಿಯಂ ಜಾಸ್ತಿ ಇದ್ದಾಗ BP ಜಾಸ್ತಿ ಆಗ್ತದೆ. ಸೊ BP ಇದ್ದವರಿಗೆ ಸಹ ಅದು ಒಳ್ಳೇದಲ್ಲ, ಮತ್ತೆ BP ಇಲ್ಲದವರಿಗೆ ಸಹ ಅದೆಲ್ಲ ನಾವು ಎಷ್ಟಾಗ್ತದೆ ನ್ಯಾಚುರಲ್ ಫುಡ್ ಅಂದ್ರೆ ಹಣ್ಣು, ತರಕಾರಿ, ಸೊಪ್ಪುಗಳು, ಧಾನ್ಯಗಳು ಅದು ನಮ್ಮ ಡಯಟ್ ಅಲ್ಲಿ ಜಾಸ್ತಿ ಮಾಡಿದಾಗೆ ಅದು ದೇಹಕ್ಕೆ ಒಳ್ಳೆಯದು, ಮತ್ತೆ BP ತೊಂದರೆಗೆ ಸಹ ಅದು ಒಳ್ಳೆಯದು. ಈ ನಾನ್ ವೆಜ್ ತಿನ್ನುವವರು, ಮೀನು, ಮಾಂಸ, ಮೊಟ್ಟೆ ತಿನ್ನುವವರು, ಮೀನು, ಮಾಂಸ ಆ ಥರದ್ದೇನಿಲ್ಲ. ಮೇನ್ ನಾವು ಏನು ನಾನ್ ವೆಜ್ ಫುಡ್ಡಲ್ಲಿ ಜಾಸ್ತಿಯಾಗಿ ನಾವು ಸಾಲ್ಟ್ ಜಾಸ್ತಿ ಆ್ಯಡ್ ಮಾಡ್ತೇವೆ. ಸಾಲ್ಟ್ ಇಲ್ಲದ್ರೆ ಸ್ಪೈಸಿ ಜಾಸ್ತಿ, ಅದಂದ್ರೆ ಟೇಸ್ಟ್ ಬರಲಿಕ್ಕೆ ಅಂತ ಅವರು ನಾರ್ಮಲಿ ಸಾಲ್ಟ್ ಜಾಸ್ತಿ ಹಾಕ್ತಾರೆ. ಸೊ ಅದರಿಂದ BPಗೆ ತೊಂದರೆ ಉಪ್ಪು ಕಡಿಮೆ ಮಾಡ್ಬೇಕಂತ ಹೇಳುವಂಥದ್ದು ನೀವು. ಹೌದು, ಉಪ್ಪು ಕಮ್ಮಿ ಮಾಡಬೇಕು. ಯಾಕಂದ್ರೆ ಈಗ ನಮ್ದು ಹೊರಗಿಂದ ತಂದದ್ದು ಫುಡ್ ಅಲ್ಲಿ ಈಗ ನಮ್ಗೆ ಉಪ್ಪು ಕಾಣೋದಿಲ್ಲ, ಅದು ಇನ್ವಿಸಿಬಲ್ ಸಾಲ್ಟ್ ಹೇಳ್ತೇವೆ ನಾವು ಮನೆಯಲ್ಲಿ ಮಾಡಿದಕ್ಕೆ ನಾವು ಲೆಕ್ಕದಲ್ಲಿ ಹಾಕಿ ನಾವು ಉಪ್ಪು ಹಾಕ್ಬೋದು. ಬಟ್ ಹೊರಗಿಂದ ತಂದದ್ದು ಪ್ರಿಸರ್ವೇಟಿವ್ಸ್, ಜಂಕ್ ಫುಡ್ ಎಲ್ಲ ತಂದಕ್ಕೆ ನಮ್ದು ಸಾಲ್ಟ್ ಅದರಲ್ಲಿ ಜಾಸ್ತಿ ಇರ್ತದೆ. ಸೊ ಮತ್ತೆ ಇನ್ನೊಂದು ಏನಂದ್ರೆ ಎಕ್ಸಸೈಸ್ ವ್ಯಾಯಾಮ ಅವರ ಬಾಡಿಗೆ ಹೇಗೆ ಸೂಟ್ ಆಗ್ತದೆ ಆ ತರದ್ದು ಎಕ್ಸಸೈಸ್ ಮಾಡಬೇಕು. ಕೆಲವರು ಗಂಟೆಗಟ್ಟಲೆ ಮಾಡ್ತಾರೆ. ಅದೇ ಈಗ ನಾವು ಪೇಷಂಟಿಗೆ ಕೆಲವರಿಗೆ ಹೇಳಿದ್ರೆ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಅಂತ, ಸಡನ್ ಆಗಿ ಹೋಗಿ 1-2 ಗಂಟೆ 3 ಗಂಟೆ ಜಿಮ್ಮಿಗೆ ಹೋಗಿ ಇಲ್ಲಾಂದ್ರೆ ವಾಕಿಂಗ್ ಎಲ್ಲ ಮಾಡ್ತಾರೆ. ಆ ತರದೆಲ್ಲ ಮಾಡ್ಬೇಕಂತಿಲ್ಲ. ಮೇನ್ ಏನಂದ್ರೆ ಬಾಡಿಗೆ ಕಂಟಿನ್ಯೂಸ್ ಆಗಿ ಆಕ್ಟಿವಿಟಿ ಇರಬೇಕು, ಇಡೀ ದಿನ ಆಕ್ಟಿವ್ ಆಗಿ ಇರಬೇಕು. ಸೊ ಒಂದೇ ಸತಿ ಹೋಗಿ 3 ಗಂಟೆ ಜಿಮ್ ಅಲ್ಲಿ ಇಲ್ಲಾಂದ್ರೆ 3 ಗಂಟೆಯಲ್ಲಿ ವಾಕಿಂಗ್ ಮಾಡೋದು ಅದು ಅವಶ್ಯಕತೆ ಇಲ್ಲ. ನಿಮ್ಮ ಬಾಡಿಗೆ ಹೇಗೆ ಸೂಟ್ ಆಗ್ತದೆ ಆ ತರದ್ದು ಎಕ್ಸಸೈಸ್ ಮಾಡಬಹುದು. ಕೆಲವರಿಗೆ ವಾಕಿಂಗ್ ಒಳ್ಳೇದಾಗ್ತದೆ, ಜಾಗಿಂಗ್ ಒಳ್ಳೇದಾಗ್ತದೆ, ಕೆಲವರು ರನ್ನಿಂಗ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ಯೋಗ ಮಾಡ್ತಾರೆ. ಸೊ ಅವರಿಗೆ ಹೇಗೆ ಯಾವುದು ಎಕ್ಸಸೈಸ್ ಅನುಕೂಲ ಆಗ್ತದೆ ಅದು ಮಾಡಬಹುದು. ಸೊ ಮೇನ್ ಅವರಿಗೆ ಬಾಡಿ ಆಕ್ಟಿವ್ ಆಗಿರ್ಬೇಕು, ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಾರ್ದು. ಸೊ ಈ ರೀತಿಯ ಒಂದು ಇದನ್ನು ಪಾಲಿಸಿಕೊಂಡು ಬರಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಬೇಕಾಗ್ತದೆ. ಅದೇಗೆ ಮಾಡೋದು ಡಾಕ್ಟರ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್? ಈಗ ಭಾರಿ ಬ್ಯುಸಿಯ ಶೆಡ್ಯೂಲ್ ಎಲ್ಲ ಜನರದ್ದು ಅಲ್ವಾ? ಸೊ ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಳಿದ್ರೆ ನಾವು ಕೆಲಸದೆಲ್ಲ ಜಾಸ್ತಿ ಟೆನ್ಷನ್ ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡಬೇಕು. ಮತ್ತೆ ಲೈಫ್ ಸ್ಟೈಲಲ್ಲಿ ಮೇನ್ ಮೆಡಿಟೇಷನ್ ಮಾಡೋದಾ ಇಲ್ಲಾದ್ರೆ ಬೇರೆಯನ್ನು ನಮ್ಮ ಹಾಬೀಸ್ ಪರ್ಸ್ಯೂ ಮಾಡೋದಾ ಆ ಥರದ್ದು ಮಾಡಿದರೆ ಸ್ವಲ್ಪ ಸ್ಟ್ರೆಸ್ ಮ್ಯಾನೇಜ್ ಮಾಡ್ಬೋದು. ಮತ್ತು ಹ್ಯಾಬಿಟ್ಸ್, ಆಲ್ಕೋಹಾಲ್ ಜಾಸ್ತಿ ಕುಡಿಯೋದು, ಸ್ಮೋಕಿಂಗ್ ಅದೆಲ್ಲ ಕಮ್ಮಿ ಮಾಡಬೇಕಾಗ್ತದೆ. ತೂಕ ಜಾಸ್ತಿ ಇದ್ದವರಿಗೆ ತೂಕ ಕಮ್ಮಿ ಮಾಡಿದರೆ ಅದೆಲ್ಲ BP ಕಾಯಿಲೆಗೆ ಒಳ್ಳೆಯದು. ಎಸ್ ಎಸ್ ಡಾಕ್ಟ್ರೆ, ನನಗೆ ಕೊನೆಯದಾಗಿ ಈಗ ಕೆಲವರು ತುಂಬ ವಯಸ್ಸಾದವರು 80-80+ ಆದವರು ಸ್ವಲ್ಪ BP ಇದರಲ್ಲಿ ಮೆಡಿಸಿನ್ ಎಲ್ಲ ತಗೊಂಡು ಇರ್ತಾರೆ. ನಾನು ಕೇಳುವಂಥದ್ದು ಅಷ್ಟು ವಯಸ್ಸಾದವರಿಗೆ ಕೂಡ ಆ ಒಂದು ಮೆಡಿಕೇಷನಲ್ಲಿ ಅವರು ಚೆನ್ನಾಗಿ ಫಾಲೋ ಮಾಡಿದರೆ ಅವರ ದೀರ್ಘಾಯುಷ್ಯಕ್ಕೆ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಹೌದು, ಅದು ನಾವು ಅವರು BP ಮೆಡಿಕೇಶನ್ಸ್ ಎಲ್ಲ ಕರೆಕ್ಟ್, ಅವ್ರದ್ದು ಯಾವುದೆಲ್ಲ ಕಾಯಿಲೆ ಇದೆ ಅದರ ಪ್ರಕಾರ ಮೆಡಿಕೇಶನ್ಸ್ ತಗೊಂಡ್ರೆ ಅದು ನಾವು ಏನು ತೊಂದರೆ ಬರೋದು ಅದು ನಾವು ಸ್ವಲ್ಪ ಡಿಲೇ ಮಾಡ್ಬೋದು. ಓಕೆ. ಎಸ್ ಡಾಕ್ಟರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ವೀಕ್ಷಕರೇ, BPಯ ವಿಚಾರದಲ್ಲಿ, ಅಧಿಕ ರಕ್ತದ ಒತ್ತಡದ ವಿಚಾರದಲ್ಲಿ ನಾವು ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಏನದಕ್ಕೆ ಪರಿಹಾರಗಳು ಮತ್ತು ಆಲ್ರೆಡಿ ನಿಮಗೆ ಚಿಕಿತ್ಸೆ ಅಥವಾ ಮದ್ದು ಔಷಧಿ ಇದ್ದಾಗ ಅದನ್ನು ಯಾವ ರೀತಿ ನೀವು ಕಂಟಿನ್ಯೂ ಆಗಿ ಫಾಲೋಅಪ್ ಮಾಡಬೇಕು ಮತ್ತು ವೈದ್ಯರನ್ನೇ ಭೇಟಿ ಮಾಡಿ ಕಂಡು ವೈದ್ಯರ ಸಲಹೆ ತಗೊಂಡೇ ಒಂದು ವೇಳೆ ಮದ್ದನ್ನು ಕಡಿಮೆ ಮಾಡೋದು, ಡೋಸ್ ಕಡಿಮೆ ಮಾಡೋದನ್ನು ಮಾಡಬೇಕು ಅನ್ನುವಂಥ ಒಂದು ಉಪಯುಕ್ತವಾದಂತಹ ಸಲಹೆಯನ್ನು ಇವತ್ತು ಡಾಕ್ಟರ್ ಶ್ರುತಿ ಪೈ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಎಸ್, ನಾನು ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ಶ್ರುತಿ ಪೈ ಅವರಿಗೆ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಡಾಕ್ಟರ್ ಎಸ್, ಆರೋಗ್ಯ ಕಿರಣ ಮಾತುಕತೆಯನ್ನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಅಧಿಕ ರಕ್ತದೊತ್ತಡ ಬಗ್ಗೆ ಡಾಕ್ಟರ್ ಶ್ರುತಿ ಪೈ ಅವರು ಮಾತಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದ ಸಮರ್ಪಿಸಿ ಈ ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು ಡಾಕ್ಟರ್.